ವಿಶೇಷವಾಗಿ ಈ ಮಹಾಗಣಪತಿ ದೇವರ ಸಾನ್ನಿಧ್ಯದಲ್ಲಿ, ಹಾಗೆ ಸ್ವಯಂಭೂ ವಾಸುಕಿ ನಾಗರಾಜರ ಸನ್ನಿಧಿಯಲ್ಲಿ, ಹಾಗೂ ದತ್ತೇಶ್ವರಿ ಹಾಗೂ ಗುಳಿಗ ದೇವರ ಸಾನ್ನಿಧ್ಯದಲ್ಲಿ ವಿಶೇಷವಾಗಿ ಇವತ್ತಿನ ದಿವಸ ಪ್ರಾತಃ ಕಾಲದಿಂದ ದ್ವಾದಶ ನಾರೀಗೇಣ ಅಷ್ಟದ್ರವ್ಯಗಣ ಹೋನ, ಹಾಗೆ ಸಾಮೂಹಿಕ ಆಶ್ಲೇಷಾ ಪೂಜೆ, ಹಾಗೆ ವಿಶೇಷವಾಗಿ ದುರ್ಗಾ ಹೋಮ ಮುಂತಾದವುಗಳ ಮೂಲಕ ಆ ನಾಗರಾಜನಿಗೆ, ವೆಂಕಟೇಶ್ವರಿ ದೇವಿಗೆ ಮಧ್ಯಾಹ್ನ ಕಾಲದಲ್ಲಿ ವಿಶೇಷವಾದಂತಹ ಸರ್ವಾಲಂಕಾರ ಪೂಜೆಯಿಂದ ಆ ಮಹಾಗಣಪತಿ ದೇವರನ್ನು, ನಾಗರಾಜನನ್ನು ಹಾಗೂ ವೆಂಕಟೇಶ್ವರಿಯನ್ನು ಆರಾಧನೆ ಮಾಡಿದ್ದೇವೆ. ಹಾಗೆ ವಿಶೇಷವಾಗಿ ಈ ಸಂಧ್ಯಾ ಕಾಲದಲ್ಲಿ ಮಹಾಗಣಪತಿ ದೇವರಿಗೆ ವಿಶೇಷವಾದಂತಹ ರಂಗಪೂಜಾರಾಧನೆಯನ್ನು ಕೂಡ ಆ ಯಜಮಾನರು, ಭಕ್ತಜನರು ಆಧಾರ ಮುಖಾಂತರ ಭಕ್ತಿ ಶ್ರದ್ಧಾಪೂರ್ವಕವಾಗಿ ಮಾಡಿದ್ದಾರೆ. ವಿಶೇಷವಾಗಿ ಸರ್ವಾಭಿಷ್ಟ ಫಲಪ್ರದಾಯಕನಾದಂತಹ, ವಿದ್ಯಾಬುದ್ಧಿ ಪ್ರದಾಯಕನಾದಂತಹ ಆ ಸಿದ್ಧಿವಿನಾಯಕ ಶ್ರೀ ಮಹಾಗಣಪತಿ ದೇವರು ಈ ಮಾಡಿದಂತಹ ಸೇವೆಯನ್ನು ಸ್ವೀಕಾರ ಮಾಡಿಕೊಂಡು ಈ ಸ್ಥಳದಲ್ಲಿ, ಆ ಬಿಂಬದಲ್ಲಿ ದಿನೇ ದಿನೇ ತನ್ನ ಶಕ್ತಿಯನ್ನು ವೃದ್ಧಿಸಬೇಕು. ಆ ಚೈತನ್ಯವನ್ನು ವೃದ್ಧಿ ಮಾಡಿಕೊಂಡು ಬಂದಂತಹ ಸಮಸ್ತ ಭಕ್ತ ಬಾಂಧವರಿಗೆ ಅವರ ಇಷ್ಟಾರ್ಥಗಳನ್ನು ಅನುಗ್ರಹಿಸಿಕೊಂಡು ಅವರವರು ಕೈಗೊಳ್ಳುವಂತಹ ಉದ್ಯೋಗ ವೃತ್ತಿಗಳಲ್ಲಿ ಯಾವುದೇ ರೀತಿಯ ವಿಘ್ನಗಳು, ತೊಂದರೆಗಳು, ಆತಂಕಗಳು ಉಂಟಾಗದಂತೆ ಆ ಮಹಾಗಣಪತಿ ಸಂಪೂರ್ಣವಾಗಿ ಎಲ್ಲರಿಗೂ ರಕ್ಷಣೆಯನ್ನು ಕೊಡಬೇಕು. ಹಾಗೆ ಇವತ್ತು ಮಾಡಿದಂತಹ ಸೇವೆಯಿಂದ ಸಮಸ್ತ ಬಾಲಕರಿಗೆ ಹಾಗೂ ಬಾಲಕಿಯರಿಗೆ ವಿಶೇಷವಾದಂತಹ ವಿದ್ಯಾಬುದ್ಧಿ ಜ್ಞಾನವನ್ನು, ಒಳ್ಳೆಯ ಸಂಸ್ಕಾರವನ್ನು ಆ ಮಹಾಗಣಪತಿಯವರು ಅನುಗ್ರಹಿಸಬೇಕು. ಹಾಗೆ ಬಂದಂತಹ ಎಲ್ಲ ಸಮಾಜ ಬಾಂಧವರಿಗೆ, ಭಕ್ತ ಬಾಂಧವರಿಗೆ ಹಾಗೂ ಸಮಸ್ತ ಯಜಮಾನರ ಸಕುಟುಂಬಸ್ಥರಿಗೆ ಅವರವರ ಮನಸ್ಸಿನಂತಹ ಇಷ್ಟಾರ್ಥಗಳನ್ನು ದೇವರು ಅನುಗ್ರಹಿಸಿ ಎಲ್ಲರಿಗೂ ಕೂಡ ಆಯುಷ್ಯ, ಆರೋಗ್ಯ, ಧನ, ಧಾನ್ಯ, ಸಂತತಿ, ಸಂಪತ್ತನ್ನು ಕೂಡ ಅನುಗ್ರಹಿಸಿಕೊಂಡು ವಿಶೇಷವಾಗಿ ಮಾಡಿದಂತಹ ಸೇವೆಯಿಂದ ಅವರವರು ಕೈಗೊಳ್ಳುವಂತಹ ಉದ್ಯೋಗ ವೃತ್ತಿಗಳಲ್ಲಿ ಕೂಡ ಯಥೇಚ್ಛವಾದಂತಹ ಅಭಿವೃದ್ಧಿಯನ್ನು ಕೂಡ ಗಳಿಸಿಕೊಂಡು ಅವರವರ ಕುಟುಂಬವು ಉತ್ತರೋತ್ತರವಾಗಿ ಆ ದೇವ ಮಹಾಗಣಪತಿಯ ಅನುಗ್ರಹದಿಂದ ಉದ್ಧಾರವಾಗಿ ಅವರವರು ಒಳ್ಳೆಯ ರೀತಿಯಲ್ಲಿ ಜೀವನ ಮಾಡುವಂತಹ ಭಾಗ್ಯವನ್ನು ಆ ಮಹಾಗಣಪತಿಯರು ಅನುಗ್ರಹಿಸಬೇಕು. ಹಾಗೆ ಮುಂದಕ್ಕೆ ಕೂಡ ಈ ಒಂದು ಸಾನ್ನಿಧ್ಯದಲ್ಲಿ ಇಂತಹ ಪೂಜಾ ಕಾರ್ಯಗಳು, ದೇವತಾ ಕಾರ್ಯಗಳು ಎಂದಕ್ಕೆ ನಡೆಯುವಂತೆ ಆ ಮಹಾಗಣಪತಿಯವರು ಸಂಪೂರ್ಣವಾಗಿ ಅನುಗ್ರಹಿಸಬೇಕು. ಹಾಗೆ ಮುಂದಕ್ಕೆ ಕೂಡ ಆ ದೇವರ ಅನುಗ್ರಹದಿಂದ ವಿಶೇಷವಾಗಿ ಇಂತಹ ಸೇವೆಗಳು ಭಕ್ತಜನರ ಅನುಗ್ರಹದಿಂದ, ಹಾಗೆ ಸಮಾಜ ಸಮಸ್ತ ಭಕ್ತಜನರಿಂದ ಯಜಮಾನರ ಪೂರ್ವಕವಾಗಿ ಆ ಸೇವೆಗಳು ಆ ಮಹಾಗಣಪತಿಯವರಿಗೆ, ವಾಸುಕಿ ನಾಗರಾಜನಿಗೆ, ವೆಂಕಟೇಶ್ವರ ದೇವಿಗೆ, ಗುಳಗ ದೇವರಿಗೆ ಕೂಡ ಆ ಪ್ರಾಪ್ತಿಯಾಗಬೇಕು. ಹಾಗೆ ವಿಶೇಷವಾಗಿ ಮಾಡಿದಂತಹ ಪೂಜೆಯಿಂದ ಎಲ್ಲಾ ಭಕ್ತಜನರ ಸರ್ವಾಭಿಷ್ಟ ಫಲಗಳನ್ನು ಆ ದೇವರು ಸ್ವೀಕಾರ ಮಾಡಿಕೊಂಡು ಅವರವರಿಗೆ ಅವರ ಮನಸ್ಸಿನಂತ ಇಷ್ಟಾರ್ಥಗಳನ್ನು ಆ ದೇವರು ಅನುಗ್ರಹಿಸಿ ಎಲ್ಲರನ್ನು ಉದ್ಧಾರ ಮಾಡಿ ಬಿಟ್ಟುಕೊಡಬೇಕು. ದೇಶವನ್ನು ರಕ್ಷಣೆ ಕೊಡಬೇಕು. ದೇಶಕ್ಕೆ ಬಂದಂತಹ ಸಮಸ್ತ ಕಂಟಕಗಳನ್ನು ಕೂಡ ನಿವಾರಣೆ ಮಾಡಿಕೊಂಡು ಲೋಕ ಸಮಸ್ತ ಸುಖಿನೋ ಭವಂತು ಎಂಬಂತಹ ವಿಶೇಷವಾದಂತಹ ಆ ಒಂದು ಮಾತನ್ನು ಆ ಮಹಾಗಣಪತಿ ದೇವರು ಹಾಗೆ ಸಮಸ್ತವಾದಂತಹ ಇಲ್ಲಿಯ ಸಾನ್ನಿಧ್ಯ ದೇವರುಗಳು ನಮ್ಮನ್ನು ಅನುಗ್ರಹಿಸಿ ಎಲ್ಲರೂ ಉದ್ಧಾರ ಮಾಡಿ ನಮ್ಮನ್ನು ಅನುಗ್ರಹಿಸಬೇಕು ಅಂತ ಹೇಳಿ ಆ ದೇವರ ಪಾದಾರವಿಂದಲೇ ಭಕ್ತ ಶ್ರದ್ಧಾಪೂರ್ವಕವಾಗಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಶ್ರೀ ಸಿದ್ಧಿವಿನಾಯಕ ಶ್ರೀ ಮಹಾಗಣಪತಿಯವರ ಪಾದಾರವಿಂದಕ ಗೋವಿಂದಾನಿ ಗೋವಿಂದ. ಪುಷ್ಪಾಂಜಲಿ ಸಮರ್ಪಯಾಮಿ, ನಮಸ್ಕಾರಾಂ ಸಮರ್ಪಯಾಮಿ. ಶ್ರೀಮನ್ನಾರಾಯಣಾಧಿಪತ್ಯದೇವತೆ ಶ್ರೀ ಸಿದ್ಧಿವಿನಾಯಕ ಕೃಷ್ಣಾಂತರಾಪುರಕೃತ ರಂಗಪೂಜಾರಾಧೇನ ಶ್ರೀ ಸಿದ್ಧಿವಿನಾಯಕ ಶ್ರೀ ಮಹಾಗಣಪತಿ ಪ್ರಿಯತಾಂದ ದಶಶ್ರೀಹರ ಬ್ರಹ್ಮಾರ್ಪಣಮಸ್ತು. ದೇವರ ಬಲವನಿಗೆ ಬಂದು ವಿಶೇಷವಾಗಿ ಅವರ ಕೃಷ್ಣಾರ್ಪಣವನ್ನು ಬಿಡಿಸಬೇಕು. ಹಾಗೆ ಬಾಕಿ ಉಳಿದಂತಹ ಭಕ್ತಜನರು ತೀರ್ಥ ಪ್ರಸಾದವನ್ನು ದೇವರ ಎಡಬದಿಗೆ ತಗೊಂಡು ಮುಂದಕ್ಕೆ ಅವರು ಮುಂದಿನ ಕಾರ್ಯಕ್ರಮವಾದಂತಹ ಶ್ರೀ ಗುಳಿಗ ದೇವರಾಜನಿಗೆ ಮುಂದಕ್ಕೆ ವಿಶೇಷವಾಗಿ ಕೋಳಿ ಬಲಿ ಸೇವೆ ನಡೆಯಲಿದೆ. ಅದಕ್ಕೆ ಕೂಡ ಅವರು ಮುಂದಕ್ಕೆ ಆ ಕಾರ್ಯಕ್ರಮಕ್ಕೆ ಅನುವು ಮಾಡಿಕೊಡಬೇಕು. ಹಾಗೆ ಈ ಬಂದಂತಹ ಎಲ್ಲ ಭಕ್ತರು ಈ ಒಂದು ಕಾರ್ಯಕ್ರಮದಲ್ಲಿ ಒಳ್ಳೆ ರೀತಿಯಲ್ಲಿ ಅವರು ಈ ಕಾರ್ಯಕ್ರಮಕ್ಕೆ ನಮ್ಮ ವಿಶೇಷವಾಗಿ ಅವರ ಈ ಕಾರ್ಯಕ್ರಮದಿಂದ ಮುಂದಕ್ಕೆ ಎಲ್ಲರೂ ಕೂಡ ಉತ್ತಮೋತ್ತರವಾಗಿ ಅಭಿವೃದ್ಧಿ ಆಗುವ ಹಾಗೆ ಆ ಗುಳಿಗ ರಾಜ್ಯದಲ್ಲಿ ದೇವರ ಸಂಸ್ಥೆಯವರು ಪ್ರಾರ್ಥನೆ ಮಾಡಿಕೊಡ್ತಾರೆ.
ಸಿದ್ಧಿವಿನಾಯಕ ಶ್ರೀ ವಿಶೇಷವಾಗಿ ಸಂಧ್ಯಾಕಾಲದಲ್ಲಿ ವಿಶೇಷವಾಗಿ ಮಹಾಗಣದೇವರ ಹಾಗೆ ವಾಸುಕಿ ನಾಗರಾಜನ ಲಕ್ಷ್ಮೇಶ್ವರಿ ದೇವಿಯ ಗುಳಿಗೆ ದೇವರಾಜನ ಸನ್ನಿಧಿಯಲ್ಲಿ ನಿಮ್ಮ ವಿಶೇಷವಾದಂತಹ ಭಜನಾ ಸಂಕೀರ್ತಗಳನ್ನು ಮಾಡಿ ದೇವರಿಗೆ ಇಷ್ಟಪಡಿಸಿದ್ದೀರಿ. ಆ ಮಾಡಿದಂತಹ ದೇವಿಯಿಂದ ಆ ಮಹಾದೇವರ ಸುಪ್ರೀತಗೊಂಡು ಒಂದಕ್ಕೆ ನಿಮ್ಮೆಲ್ಲರ ಕುಟುಂಬಸ್ಥರಲ್ಲಿ ಕೂಡ ಅವರೆಲ್ಲರ ಮನಸ್ಸಿರುವಂತಹ ಯಥಾರ್ಥಗಳನ್ನು ಆ ದೇವರು ಅನುಗ್ರಹಿಸಿ ಒಂದಕ್ಕೂ ಕೂಡ ಇಂತಹ ಸೇವನ ಸ್ವೀಕಾರ ಮಾಡುವ ಭಾಗ್ಯವನ್ನು ನಿಮ್ಮೆಲ್ಲರಿಗೂ ಕೂಡ ದೇವರು ಅನುಗ್ರಹಿಸಬೇಕು ಎಂದು ವಿಶೇಷವಾಗಿ ಪ್ರಾರ್ಥನೆ ಮಾಡುವ